ಇತಿಹಾಸದಲ್ಲೇ ವಿನೂತನ ಕಾರ್ಯಕ್ರಮವೊಂದಕ್ಕೆ ಮಂಗಳೂರು ನಗರ ಸಜ್ಜಾಗ್ತಾ ಇದೆ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನದಿ ಮತ್ತು ಕಡಲ ಕಿನಾರೆಗಳನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಎನ್ನುವ ಹಾಗೆ ವಿಭಿನ್ನ ಕಾರ್ಯಕ್ರಮವೊಂದು ಮಂಗಳೂರಿನ ನದಿ ಕಿನಾರೆಯಲ್ಲಿ ನಡೀತಾ ಇದೆ. ಅದು ಏನು ಅಂತ ಕ್ಯೂರಿಯಾಸಿಟಿ ಇದ್ರೆ ಈ ರಿಪೋರ್ಟ್ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆ ಹೇರಳವಾದ ಜಲ ಸಂಪನ್ಮೂಲವನ್ನು ಹೊಂದಿರುವಂತಹ ಜಿಲ್ಲೆ. ಸಮುದ್ರ, ನದಿಗಳು, ತೊರೆಗಳು, ಕೆರೆಗಳು ಹೀಗೆ ಹಲವಾರು ಪ್ರವಾಸ ತಾಣ, ಯೋಗ್ಯ ಸ್ಥಳಗಳು ಮಂಗಳೂರಿನಲ್ಲಿವೆ. ಆದರೆ ಇವುಗಳಿಂದ ಪ್ರವಾಸೋದ್ಯಮಕ್ಕಾಗಿ ಲಾಭವನ್ನು ಗಮನಿಸಿದ್ರೆ ಅದು ಅಷ್ಟಕಷ್ಟ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನದಿ ಮತ್ತು ನದಿ ಕಿನಾರೆಗಳನ್ನು ಅಭಿವೃದ್ಧಿಪಡಿಸುವ ಮತ್ತು ಜಿಲ್ಲೆಯನ್ನ ಪ್ರವಾಸೋದ್ಯಮ ತಾಣವನ್ನಾಗಿ ಆಕರ್ಷಿಸುವ ಉದ್ದೇಶದಿಂದ ಇದೇ ಮೊದಲ ಬಾರಿಗೆ ಮಂಗಳೂರಿನಲ್ಲಿ ರಿವರ್ ಫೆಸ್ಟಿವಲ್ ನಡೆಯುತ್ತಿದೆ. ಮತ್ತು 13ಕ್ಕೆ ಈ ನಮ್ಮ ಕರಾವಳಿಯಲ್ಲಿ ಒಂದು ವಿಶೇಷ ದಿನ. ಯಾಕಂದರೆ ಪ್ರಥಮ ಬಾರಿಗೆ ನದಿ ಉತ್ಸವ ಅಥವಾ ರಿವರ್ ಫೆಸ್ಟಿವಲ್ನ ಜಿಲ್ಲಾಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ನಮ್ಮ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಶಶಿಕಾಂತ್ ಸೆಂಥಿಲ್ ಅವರ ಒಂದು ವಿಷನ್, ಅವ್ರದ್ದೇ ಒಂದು ಐಡಿಯಾ, ಅದನ್ನು ಎಲ್ಲರನ್ನೂ ಒಟ್ಟು ಸೇರಿಸಿ ಆ ವಿಷನ್ನ ಎಲ್ಲರದ್ದು ಒಂದು ವಿಷನ್ ಹಾಗೆ ಅವರು ಕನ್ವರ್ಟ್ ಮಾಡಿ ಜನರನ್ನು ತೊಡಗಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಒಂದು ದೊಡ್ಡ ಟೂರಿಸಮ್ಗೆ ಒಂದು ಭಾಳ ದೊಡ್ಡ ಕೊಡುಗೆ. ಈ ನದಿ ಉತ್ಸವದಲ್ಲಿ ಇದುವರೆಗೂ ನಾವು ಮರೆತು ಹೋದಂಥ ನದಿಯನ್ನು ನಾವು ಮೊದಲು ನಮ್ಮ ಜೀವನಾಡಿಯಾಗಿತ್ತು. ಖಾಲಿ ಕುಡಿಯೋ ನೀರು ಮಾತ್ರ ಅಲ್ಲ, ಟ್ರಾನ್ಸ್ಪೋರ್ಟೇಷನ್ಗೆ ಯೂಸ್ ಆಗ್ತಿತ್ತು ಅಥವಾ ರೆಗ್ಯುಲರ್ ಫೆರಿಂಗ್ಗೆ ಯೂಸ್ ಆಗ್ತಿತ್ತು. ಅದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಅದನ್ನೆಲ್ಲ ಕಸ ಹಾಕಿ ಬೆಳೆದಿರೋದನ್ನು ಹಾಕಿ ಅದನ್ನು ನದಿನ ಒಂದು ಡಿಗ್ರೇಡ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಒಂದು ಅಲಾರ್ಮಿಂಗ್ ಸಿಚುವೇಶನ್ ಕ್ರಿಯೇಟ್ ಆಗೋಕ್ಕಿಂತ ಮುಂಚೆ ಇಂಥದ್ದೊಂದು ಹಬ್ಬ, ಒಂದು ವಾತಾವರಣ ತಂದುಕೊಂಡು ಜನರಿಗೆ ಇದ್ರ ಬಗ್ಗೆ ಖಂಡಿತವಾಗ್ಲೂ ಒಂದು ಪಾಸಿಟಿವ್ ಆಟಿಟ್ಯೂಡ್ ಬರ್ತದೆ. ಮಂಗಳೂರಿನ ಸುಲ್ತಾನ್ ಬತ್ತೇರಿ, ಬಂಗ್ರಕೂಳೂರು, ಕೂಳೂರು, ಪಲ್ಗುಣಿ ನದಿ ದಂಡೆಯಲ್ಲಿ ರಿವರ್ ಫೆಸ್ಟ್ ನಡೆಯಲಿದೆ. ಜನವರಿ 12 ಮತ್ತು 13ರಂದು ನದಿ ಉತ್ಸವ ನಡೆಯಲಿದ್ದು, ಬಂಗ್ರಕೂಳೂರಿನಲ್ಲಿರುವ 23 ಎಕರೆ ಸರ್ಕಾರಿ ಜಾಗವನ್ನು ಈಗಾಗಲೇ ಗುರುತಿಸಲಾಗಿದೆ. 2 ದಿನಗಳ ಕಾಲ ಕೂಳೂರು, ಬಂಗ್ರಕೂಳೂರು ಮತ್ತು ಸುಲ್ತಾನ್ ಬತ್ತೇರಿಯಲ್ಲಿ ಯೋಯಿಂಗ್, ಕಯಾಕ್, ಸ್ಟ್ಯಾಂಡ್ ಅಪ್ ಪೆಡ್ಲಿಂಗ್, ವಿಂಡ್ ಸರ್ಫಿಂಗ್, ಸ್ಪೀಡ್ ಬೋಟ್ಗಳನ್ನೊಳಗೊಂಡ ವಿವಿಧ ಚಟುವಟಿಕೆಗಳು ನಡೆಯಲಿವೆ. ಜೊತೆಗೆ ಜಾನಪದ ಕಲೆಗಳು ಹಾಗೂ ಸಾಂಸ್ಕೃತಿಕ ವೈಭವವನ್ನ ನೆನಪಿಸುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿವೆ. ಹಾಗಾಗಿ ರಿವರ್ ಅಲ್ಲಿ ಡಂಪಿಂಗ್ ಮತ್ತೆ ನೀವು ನಾಳೆ ರಿವರ್ ಫೆಸ್ಟ್ ಬಂದಾಗ ಕೂಡ ನೋಡಬಹುದು ಸೈಡ್ ಅಲ್ಲಿ ಎಷ್ಟು ಡಂಪಿಂಗ್ ಮಾಡಿದ್ದಾರೆ ಅಂತ. ಇದೆಲ್ಲ ನಾವು ನೋಡಿದ್ರೆ ಮಾತ್ರ ನಮಗೆ ಕಾಣುತ್ತೆ. ಮತ್ತೆ ಪೊಲ್ಯೂಷನ್ ಮತ್ತೆ ಈಗ ರಿವರ್ ಅನ್ನು ನಾವು ಮತ್ತೆ ರಿವೈವ್ ಮಾಡಬೇಕು. ಸರ್ಕಾರದಿಂದ ನಮ್ದು ಕ್ಲಿಯರ್ ಆಗಿದೆ ರಿಕ್ವೆಸ್ಟ್. ವಿ ವಾಂಟ್ ಸಮ್ 20 ಜೆಟ್ಟೀಸ್ ಆಲ್ ಅಲಾಂಗ್. ನಮಗೆ 20 ಜೆಟ್ಟೀಸ್ ಮಾಡಿಕೊಟ್ರೆ ನಾವು ಬೋಟ್ಗಳು, ಫ್ಲೋಟಿಂಗ್ ರೆಸ್ಟೋರೆಂಟ್ಗೆ ನಾವು ಪ್ರೊಆಕ್ಟಿವ್ ಆಗಿ ಪರ್ಮಿಷನ್ ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಅಂಡ್ ಪೀಪಲ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ರೆಡಿ ಇದ್ದಾರೆ. ಜೆಟ್ಟೀಸ್ ಮಾಡಿಕೊಟ್ರೆ ಸಾಕು. ಸೊ ಅದರ ಒಂದು ಪ್ರಯತ್ನನೇ ಈ ರಿವರ್ ಫೆಸ್ಟಿವಲ್, ಜಸ್ಟ್ ಟು ಶೋ ವಾಟ್ ಇಸ್ ಪಾಸಿಬಲ್ ಥ್ರೂ ದ ರಿವರ್ ಅಂಡ್ ಹೌ ಟೂರಿಸಂ ಕ್ಯಾನ್ ಬಿ ಡೆವಲಪ್ ಥ್ರೂ ದ ರಿವರ್. ಸೊ ದಿಸ್ ಇಸ್ ದ ಹೋಲ್ ಐಡಿಯಾ ಆಫ್ ದಿಸ್. ನದಿ ಉತ್ಸವದಲ್ಲಿ ವಿಶೇಷವಾಗಿ ನದಿಯಲ್ಲೇ ತೇಲುವ ಆಹಾರ ಮಳಿಗೆಗಳ ಜೊತೆಗೆ ಸ್ಥಳೀಯ ಆಹಾರೋತ್ಪನ್ನಗಳನ್ನ ಒಳಗೊಂಡ ಫ್ಲೀ ಮಾರ್ಕೆಟ್ ಇದೆ. ಜೊತೆಗೆ ಪ್ರಕೃತಿ, ನದಿ ಸಂರಕ್ಷಣೆಯ ಕುರಿತಂತೆ ಚಲನಚಿತ್ರ ಪ್ರದರ್ಶನವೂ ನಡೆಯಲಿದೆ. ಒಟ್ಟಿನಲ್ಲಿ ಜಿಲ್ಲೆಯ ಪ್ರವಾಸಿ ತಾಣಗಳ ಅಭಿವೃದ್ಧಿ, ಕರಾವಳಿಯ ನದಿ ತೀರವನ್ನ ಪ್ರವಾಸೋದ್ಯಮ ದೃಷ್ಟಿಯಿಂದ ಅಭಿವೃದ್ಧಿಗೊಳಿಸಲು ನದಿ ಉತ್ಸವ ಪೂರಕವಾಗಲಿದೆ ಎನ್ನುವ ಆಶಾಭಾವನೆ ಜಿಲ್ಲಾಡಳಿತದಲ್ಲಿದೆ. ಇದು ಜನತೆಗೂ ವಿಶಿಷ್ಟ ಅನುಭವವನ್ನ ತಂದುಕೊಡಲಿದೆ. ಕ್ಯಾಮರಾಮನ್ ಪವನ್ ಜೊತೆಗೆ ನಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.